ಉಳ್ಳಾಲದ ದಸರಾ ಶೋಭಾಯಾತ್ರೆಯಲ್ಲಿ ಪೊಲೀಸರು ಟ್ಯಾಬ್ಲೋಗಳ ಧ್ವನಿವರ್ಧಕವನ್ನ ಸ್ಥಗಿತಗೊಳಿಸಿದ್ದು ಮಾತ್ರವಲ್ಲ, ಹುಲಿ ವೇಷದ ತಾಸೆಯ ಕೋಲನ್ನ ಕಿತ್ತುಕೊಂಡಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ವೇಳೆ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಘರ್ಷಣೆ ಆಗಿರುವಂತಹ ಘಟನೆಯು ಕೂಡ ಗುರುವಾರ ರಾತ್ರಿ ನಡೆದಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ 3 ಯುವಕರನ್ನ ಉಳ್ಳಾಲ ಪೊಲೀಸರು ವಶಕ್ಕೆ ಪಡೆದಿದ್ದು, ಬಂಧಿತರನ್ನ ಬಿಡುಗಡೆ ಮಾಡಲು ಆಗ್ರಹಿಸಿ ಶೋಭಾಯಾತ್ರೆ ಸ್ಥಗಿತಗೊಳಿಸಿ ಠಾಣೆಯ ಎದುರಲ್ಲೇ ಪ್ರತಿಭಟನೆ ನಡೆಸಿದಂತಹ ಪ್ರಸಂಗ ಕೂಡ ನಡೆದಿತ್ತು. ಬಳಿಕ ಬಿಜೆಪಿ ಮುಖಂಡರ ಮಧ್ಯಪ್ರವೇಶದಿಂದ ಪೊಲೀಸರು 2 ಯುವಕರನ್ನ ಬಿಡುಗಡೆಗೊಳಿಸಿದ್ದಾರೆ. ಉಳ್ಳಾಲದ ಶಾರದಾ ನಿಕೇತನದಲ್ಲಿ ಪೂಜಿಸಲ್ಪಟ್ಟ ಸಾರ್ವಜನಿಕ ಶಾರದಾ ವಿಗ್ರಹದ ಜಲಸ್ತಂಭನದ ಪ್ರಯುಕ್ತ ನಡೆದಂತಹ ಶೋಭಾಯಾತ್ರೆ ಉಳ್ಳಾಲಪೇಟೆ, ವಿದ್ಯಾರಣ್ಯ ನಗರ, ಚೀರುಂಬ ಭಗವತಿ ಕ್ಷೇತ್ರದ ಒಳ ರಸ್ತೆಯಾಗಿ ಉಳ್ಳಾಲ ಪೊಲೀಸ್ ಠಾಣೆಯ ಬಳಿಕ ಅಬ್ಬಕ್ಕ ವೃತ್ತಕ್ಕೆ ಬಂದಿತ್ತು. ಕೆಲವು ಟ್ಯಾಬ್ಲೋಗಳು ಠಾಣೆಯ ಮುಂಭಾಗದಿಂದ ಹಾದು ಹೋಗಿದ್ದು, ರಾತ್ರಿ 1 ಗಂಟೆ ಸುಮಾರಿಗೆ ಪೊಲೀಸರು ಬಾಕಿ ಉಳಿದ ಟ್ಯಾಬ್ಲೋಗಳ ಧ್ವನಿವರ್ಧಕಗಳನ್ನ ಸ್ಥಗಿತಗೊಳಿಸಿದ್ದಾರೆ. ಈ ವೇಳೆ ನೆರೆದಿದ್ದ ಯುವಕರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ರಕ್ಷಿತ್, ಆಶೀಶ್ ಮತ್ತು ಅಶ್ವತ್ಥ ಎಂಬ 3 ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದು ಉಳ್ಳಾಲ ಠಾಣೆಯಲ್ಲಿರಿಸಿದ್ರು. ಇದರಿಂದ ಆಕ್ರೋಶಗೊಂಡಂತಹ ಜನರು ಶೋಭಾಯಾತ್ರೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಇನ್ನು ನೂರಾರು ಸಂಖ್ಯೆಯಲ್ಲಿ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿದ ಮೊಗವೀರ ಮಹಿಳೆಯರು ಯುವಕರನ್ನ ಬಿಡುಗಡೆಗೊಳಿಸಿದ್ರೆ ಮಾತ್ರ ಈ ಶೋಭಾಯಾತ್ರೆ ನಡೆಸುವುದಾಗಿ ಪ್ರತಿಭಟಿಸಿ ಘೋಷಣೆ ಕೂಡ ಕೂಗಿರುವಂತಹ ಘಟನೆ ನಡೆದಿತ್ತು. ಇನ್ನು ತಕ್ಷಣವೇ ಠಾಣೆಗೆ ಭೇಟಿ ನೀಡಿದ ಡಿಸಿಪಿ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ. ಶಾರದೋತ್ಸವ ಆಯೋಜಕರಲ್ಲಿ ಡಿಸಿಪಿ ಮಿಥುನ್ ಮಾತುಕತೆ ನಡೆಸಿದ್ರು ಕೂಡ ಪ್ರತಿಭಟನಾಕಾರರ ಮನವೊಲಿಸಲು ಸಾಧ್ಯವಾಗಿರಲಿಲ್ಲ. ಇನ್ನು ನಸುಕಿನ ವೇಳೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಾಲ, ಮುಖಂಡರಾದ ಸಂತೋಷ್ ಬೋಳಿಯಾರ್, ಮೊಗವೀರ ಸಮಾಜದ ಅಧ್ಯಕ್ಷ ಯಶವಂತ್ ಅಮೀನ್ ಠಾಣೆಗೆ ಆಗಮಿಸಿ ಡಿಸಿಪಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಡಿಸಿಪಿಯವರು ಬಂಧಿತರಲ್ಲಿ ರಕ್ಷಿತ್ ಎಂಬಾತನ ವಿರುದ್ಧ ಹಳೆ ಪ್ರಕರಣಗಳಿದ್ದು, ಆತ ಪೊಲೀಸರನ್ನ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಆತನನ್ನ ಬಿಟ್ಟು ಉಳಿದ 2 ಬಿಟ್ಟು ಕಳಿಸುತ್ತೇವೆ, ಶೋಭಾಯಾತ್ರೆ ಮುಂದುವರಿಸುವಂತೆ ಬಿಜೆಪಿ ನಾಯಕರಲ್ಲಿ ವಿನಂತಿಸಿದ್ದಾರೆ. ಬಳಿಕ ಬಿಜೆಪಿ ನಾಯಕರ ಮಧ್ಯಸ್ಥಿಕೆಯಲ್ಲಿ ಮುಂಜಾನೆ 4:30 ವೇಳೆ ಶಾರದಾ ಮಾತೆಯ ಶೋಭಾಯಾತ್ರೆ ಮುಂದುವರಿಯಿತು. ಇನ್ನು ದಸರಾ ಶೋಭಾಯಾತ್ರೆಯಲ್ಲಿ ಉಳ್ಳಾಲ ಪೊಲೀಸರು ಠಾಣೆಯ ಮುಂಭಾಗದಲ್ಲಿ ಶಾರದಾ ಮಾತೆಗೆ ಹೂ ಹಣ್ಣು ಸಮರ್ಪಿಸಿ ಮಂಗಳಾರತಿ ಸಲ್ಲಿಸುವುದು ವಾಡಿಕೆ. ಆದ್ರೆ ಈ ಬಾರಿ ಪೊಲೀಸರು ಟ್ಯಾಬ್ಲೋ ಸಂಚಾರಕ್ಕೆ ಅಡ್ಡಿಪಡಿಸಿದ್ರಿಂದ ಅಸಮಾಧಾನಗೊಂಡಿದ್ದ ಶಾರದೆಯ ಪಲ್ಲಕ್ಕಿ ಹೊತ್ತಿದ್ದ ಭಜಕರ ತಂಡ ಪೊಲೀಸ್ ಠಾಣೆಯ ಮುಂದೆ ಮಂಗಳಾರತಿಗೆ ಅವಕಾಶ ನೀಡದೆ ಮುಂದಕ್ಕೆ ತೆರಳಿದ್ದಾರೆ. ಇನ್ನು ಟ್ಯಾಬ್ಲೋಗಳನ್ನ ನಿಲ್ಲಿಸಿ ನರ್ತನ ಮಾಡುತ್ತಿದ್ದುದಕ್ಕೆ ಸಂಚಾರಕ್ಕೆ ಅಡ್ಡಿಪಡಿಸಿದ ಬಗ್ಗೆ ಪ್ರಶ್ನೆ ಮಾಡಿದಕ್ಕೆ ಯುವಕರು ಪೊಲೀಸರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಲ್ಲದೆ ಪಿಎಸ್ಐ ಕೃಷ್ಣ ಅವರ ಮೇಲೆ ಕೈ ಮಾಡಿದ್ದಾರೆ ಎಂದು ಉಳ್ಳಾಲ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಗಿದೆ. ಕಲ್ಲಾಪು ಸೇವಂತಿಗುಡ್ಡೆ ನಿವಾಸಿ ರಕ್ಷಿತ್ ಶೆಟ್ಟಿ 22 ವರ್ಷ ಮತ್ತು ಇತರರು ಸೇರಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಪಿಎಸ್ಐ ಕೃಷ್ಣ ಅವರ ದೂರಿನ ಮೇರೆಗೆ ಕರ್ತವ್ಯಕ್ಕೆ ಅಡ್ಡಿ ಕೇಸು ದಾಖಲಿಸಲಾಗಿದೆ. ಉಳ್ಳಾಲದಲ್ಲಿ ಎಸಿಪಿಯಿಂದ ಹಿಡಿದು ಬಹುತೇಕ ಪೊಲೀಸ್ ಅಧಿಕಾರಿಗಳು ಹೊಸಬರಾಗಿದ್ದು, ಸ್ಥಳೀಯರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ಎಡವುತ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರಿಂದ ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಈ ರೀತಿ ಕಿರಿಕ್ ಆಗ್ಲಿಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಉಳ್ಳಾಲದ ಜನರ ಮಾತುಗಳಿಂದ ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಶಾರದಾ ಮಾತೆಯ ಈ ಒಂದು ಶೋಭಾಯಾತ್ರೆಯಲ್ಲಿ ನಡೆದಿರುವಂತಹ ಈ ಘಟನೆ ಒಂದ್ ಕಡೆ ಟ್ಯಾಬ್ಲೋವನ್ನ, ಅದರ ಸೌಂಡ್ ಅನ್ನ, ಪೆನ್ ಡ್ರೈವ್ ಅನ್ನ ತೆಗೆದಿರುವಂತಹ ವಿಚಾರ ಒಂದ್ ಕಡೆ ಆದ್ರೆ, ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ತಾಸೆಯ ಕೋಲನ್ನ ಪೊಲೀಸರು ತೆಗೆದುಕೊಂಡಿದ್ದಾರೆ, ಕಿತ್ತುಕೊಂಡಿದ್ದಾರೆ ಅನ್ನುವಂತಹ ಒಂದು ಗಂಭೀರವಾಗಿರುವಂತಹ ಆರೋಪ. ಯಾಕಂತ ಬಂದಾಗ ಹುಲಿವೇಷದ ತಾಸೆಯ ಕೋಲನ್ನ ಪೊಲೀಸರು ಕಿತ್ತುಕೊಂಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಏನಿದೆ ನೋಡಿ, ಇದು ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಈ ತಾಸೆ ಅಂತ ಬಂದಾಗ ಅದಕ್ಕೆ ಪವಿತ್ರವಾಗಿರುವಂತಹ ಸ್ಥಾನವಿದೆ. ನಮ್ಮ ತುಳುನಾಡಿನ ಜಾನಪದ ಸಂಸ್ಕೃತಿಯ ಕಲೆಯಲ್ಲಿ ಪವಿತ್ರವಾಗಿರುವಂತಹ ಸ್ಥಾನಮಾನವಿದೆ ಈ ತಾಸೆಗೆ, ಜೊತೆಗೆ ತಾಸೆಯ ಕೋಲಿಗೂ ಕೂಡ. ಯಾಕಂದ್ರೆ ಬಂದಾಗ ಈ ತಾಸೆಯನ್ನ ನಾವು ಎಲ್ಲೆಂದರಲ್ಲಿ ಬಳಸುವಂತಿಲ್ಲ. ಇದನ್ನ ದೈವದ ಸೇವೆಗೆ, ಭೂತಕೋಲದ ವಿಚಾರಕ್ಕಾಗಿ, ಜೊತೆಗೆ ಹುಲಿವೇಷದ ವಿಚಾರಕ್ಕಾಗಿ ಮಾತ್ರವೇ ನಾವು ತಾಸೆಯನ್ನ ಬಳಸುವಂತದ್ದು. ಜೊತೆಗೆ ತಾಸೆಯನ್ನ ಬಳಸದೇ ಇರುವಂತಹ ಸಂದರ್ಭಗಳಲ್ಲಿ ಅದಕ್ಕೆ ಒಂದು ಹೊದಿಕೆಯನ್ನ, ಬಟ್ಟೆಯ ಹೊದಿಕೆಯನ್ನ ಹಾಕಿ ನಾವು ಅತ್ಯಂತ ಪವಿತ್ರತೆಯ ದೃಷ್ಟಿಯಿಂದ ಸಂರಕ್ಷಣೆಯನ್ನ ಮಾಡ್ತೀವಿ. ಅಂತಹ ಒಂದು ಪ್ರಮುಖವಾಗಿರುವಂತಹ ಸ್ಥಾನಮಾನವನ್ನ ನೀಡುವಂತಹ ತಾಸೆಯ ಕೋಲನ್ನ ಪೊಲೀಸರು ಪ್ರಥಮವಾಗಿ ಕಿತ್ತುಕೊಂಡಿದ್ರಂತೆ. ಸೊ ಹಾಗಿದ್ದಾಗ ಈ ಘರ್ಷಣೆ ಜೊತೆಗೆ ಈ ಒಂದು ಮನಸ್ತಾಪಗಳು ಶುರುವಾಗಿರುವಂತದ್ದು.
ತದನಂತರ ಟ್ಯಾಬ್ಲೋಗಳ ಧ್ವನಿವರ್ಧಕವನ್ನು ಕೂಡ ಪೊಲೀಸರು ಈ ಸಂದರ್ಭ ಸ್ಥಗಿತಗೊಳಿಸಿದ್ರಂತೆ. ತದನಂತರ ಈ ಒಂದು ವಿಚಾರ ಮತ್ತಷ್ಟು ಘರ್ಷಣೆಗೆ ಕಾರಣವಾಗಿರುವಂತದ್ದು. ಅದೇನೇ ಇರಲಿ, ನಿಜವಾಗ್ಲೂ ಕೂಡ ಅಲ್ಲಿ ಪೊಲೀಸರು ತಾಸೆಯ ಕೋಲನ್ನ ಅಂದ್ರೆ ಹುಲಿವೇಷಕ್ಕೋಸ್ಕರ ಹಾಕ್ತಾ ಇದ್ದಂತಹ ತಾಸೆಯ ಕೋಲನ್ನ ಕಿತ್ತುಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತದೆ. ನೇರವಾಗಿ ನಾನು ಈ ಬಗ್ಗೆ ಪ್ರಮುಖರಾಗಿರುವಂತಹ ಭರತ್ ಉಳ್ಳಾಲ್ ಅವರ ಜೊತೆ ನಾನು ಮಾತಾಡಬೇಕು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಭರತ್ ಉಳ್ಳಾಲ್ ಅವರಿದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ. ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಭರತ್ ಉಳ್ಳಾಲ್ ಅವರಿದ್ದಾರೆ. ಅಂದ್ರೆ ನಿನ್ನೆ ನಡೆದಿರುವಂತಹ ಘಟನೆ ಸ್ಥಳೀಯರು ಇವರು. ಸೊ ಹಾಗಿದ್ದಾಗ ಭರತ್ ಸರ್, ನಮಸ್ತೆ ಸರ್. ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ, ಹೇಳಿ ಹೇಳಿ. ಎಸ್ ಸರ್. ನಿನ್ನೆ ನಡೆದಿರುವಂತಹ ಘಟನೆ ಉಳ್ಳಾಲದಲ್ಲಿ ಶಾರದಾ ಮಾತೆಯ ಒಂದು ವಿಸರ್ಜನೆಯ ಸಂದರ್ಭ ಸ್ಥಳೀಯರಿಗೆ ಮತ್ತು ಪೊಲೀಸರ ನಡುವೆ ಸ್ವಲ್ಪ ಘರ್ಷಣೆ ಶುರುವಾಗಿದೆ ಅನ್ನುವಂಥದ್ದು ಆಗಿತ್ತು ಅನ್ನುವಂತಹ ಒಂದು ವಿಚಾರಗಳು. ಏನ್ ಹೇಳ್ತೀರಾ ಸರ್? ಫಸ್ಟ್ ಸೆಕ್ಷನ್ ಏನಾಗಿದೆ ಸರ್? ಏನ್ ಕತೆ ಅಲ್ಲಿ ಆಕ್ಚುಲಿ? ಆಗಬಾರ್ದಿತ್ತು, ಆಗಿದೆ. ಯಾರೋ ಒಬ್ಬರಿಂದ ಪ್ರಾರಂಭ ಆಯಿತು. ಮೆರವಣಿಗೆಯು ಸರ್ಕಾರದ ನಿಯಮಾವಳಿಯಂತೆ ನಾವು ಸರ್ಕಾರದ ನಿಯಮಾವಳಿಯಲ್ಲಿ ಈ ಸಲ ಡಿಜೆ ಎಲ್ಲ ಅದೆಲ್ಲ ಮಾಡಿದ್ರು ಕೂಡ ನಾವು ಉಳ್ಳಾಲದ ಶಾರದೋತ್ಸವದಲ್ಲಿ ಡಿಜೆಯನ್ನು ಮೊದಲೇ ಬ್ಯಾನ್ ಮಾಡಿದ್ದೇವೆ. ಹೋದ ಸಲ ಕೂಡ ನಾವು ಡಿಜೆಯನ್ನು ನಾವೇ ಬ್ಯಾನ್ ಮಾಡಿದ್ದೇವೆ ಹೊರತು. ಮತ್ತೆ ಒಂದು ಏನಂದ್ರೆ, ನಮ್ಮ ಮೆರವಣಿಗೆ ಯಾವಾಗಲೂ ರಾತ್ರಿ 10 ಗಂಟೆಗೆ ಹೊರಡ್ತಾ ಇತ್ತು. ಅದು ಈ ಸಲ ನಾವು 4 ಗಂಟೆಗೆ ಹೊರಡ್ಬೇಕಂತೇಳಿ, ನಮ್ಗೆ ಕೂಡ ಬೇಗ ಮುಗಿಸ್ಬೇಕು ಅಂತೇಳಿ ನಮ್ಮದು ಕೂಡ ನಿರ್ಧಾರ ಆಗಿತ್ತು. ಆ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಮೆರವಣಿಗೆಯು ಸುಮಾರು 50% ದಾರಿಯನ್ನು ಕ್ರಮಿಸಿತ್ತು. ಮತ್ತೆ ಇನ್ನೊಂದು 50% ದಾರಿ ಉಳಿದಿತ್ತು. ಆ ಸಂದರ್ಭದಲ್ಲಿ ಬಂದಂತ ಒಬ್ಬ ಅಧಿಕಾರಿ ನೇರವಾಗಿ ಈ ಹುಲಿವೇಷದ ತಾಸೆಯ ಕೋಲನ್ನ ಕಸಿದುಕೊಂಡು ಅದನ್ನ ಬಿಸಾಡಿದ್ರು. ಅವರಿಗೆ ತಾಸೆ ಅಂದ್ರೆ ಒಂದು ಕೇವಲ ಅದು ಸೌಂಡ್ ಬರುವ ಒಂದು ವಸ್ತು ಅಲ್ಲ, ಅದಕ್ಕೊಂದು ಧಾರ್ಮಿಕ ಹಿನ್ನೆಲೆ ಇದೆ. ನಿಜ. ಆ ತಾಸೆಗೆ ಒಂದು ಅವರದೇ ಅದಕ್ಕೆ ಆದಂತ ಗೌರವ ಇದೆ. ಅದು ಸ್ವಲ್ಪ ಧಕ್ಕೆ ಆಯ್ತು. ಮತ್ತೊಬ್ಬ ಹೋಗಿ ಇದರಲ್ಲಿರುವಂತ ಒಂದು ದೇವರ ಭಜನೆಯನ್ನು ಆಡುತ್ತಿರುವಂತ ಒಂದು ಟ್ಯಾಬ್ಲೋದ ಪೆನ್ ಡ್ರೈವ್ ಅನ್ನ ಕಿತ್ತುಕೊಂಡ್ರು. ಜನರು ಸ್ವಲ್ಪ ಈ ರೀತಿಯಾಗಿ ಒಳ್ಳೆ ಶಾಂತ ರೀತಿಯಲ್ಲಿ ಸಾಗುತ್ತಿರುವ ಮೆರವಣಿಗೆಯಲ್ಲಿ ಒಂದು ಗೊಂದಲದ ವಾತಾವರಣವನ್ನ ಅಧಿಕಾರಿಗಳು ಮಾಡಿದ್ದು ಹೊರತು ಜನರು ಮಾಡಿದ್ದಲ್ಲ. ಆ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಅನಾಮಿಕ 3 ವ್ಯಕ್ತಿಗಳನ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಕುತ್ತಿಗೆ ಪಟ್ಟಿಯನ್ನ ಎಳೆದುಕೊಂಡು ದಬ್ಬಿಕೊಂಡು ಅವರನ್ನ ಒಳಗೆ ಹಾಕಲಾಯಿತು. ಆಗ ಸೇರಿದಂತ ಭಕ್ತ ಸಮೂಹ ಸ್ವಲ್ಪ ಗೊಂದಲಕ್ಕೀಡಾಗಿ ಪೊಲೀಸ್ ಸ್ಟೇಷನ್ ಎದುರಲ್ಲಿ ಅದನ್ನ ಮೆರವಣಿಗೆಯನ್ನು ಮುಂದೆ ಕೊಂಡೋಗ್ಲಿಕ್ಕೆ ಬಿಡ್ಲಿಲ್ಲ. ಈ ಸಂದರ್ಭದಲ್ಲಿ ಬಂದಂತ ಅಧಿಕಾರಿಗಳೆಲ್ಲ ಸಮಾಲೋಚನೆ, ACP ಅವರು, DCP ಅವರು ಸಮಾಲೋಚನೆ ಮಾಡಿ 12ವರೆಗೆ ನಿಂತ ಮೆರವಣಿಗೆ 5:30ವರೆಗೆ ಶ್ರೀ ಶಾರದಾ ಮಾತೆಯ ವಿಗ್ರಹವನ್ನ ಬಾರಿ ನೋವಲ್ಲಿ ಹೇಳ್ತಾ ಇದ್ದೇವೆ. ದಾರಿಯ ಒಂದು ಮೂಲೆಯಲ್ಲೇ ಸುಮಾರು 5 ಗಂಟೆಗಳ ಕಾಲ ರಸ್ತೆಯಲ್ಲಿ ಆ ಶಾರದೆಯ ಮಾತೆಯನ್ನ ನಿಲ್ಲಿಸಿದ್ದು ನಮಗಂತೂ ತುಂಬಾ 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 ಬೇಸರವಾದಂತ ವಿಷಯ. ನಿಜ ನಿಜ ನಿಜ. 12:30ಯಿಂದ 5:30 ತನಕ ರಸ್ತೆಯಲ್ಲೇ ಇತ್ತು ಶಾರದಾ ಮಾತೆ ಆಗಿದ್ರೆ ಅಲ್ವಾ? ಹೌದು. ಓಕೆ ಸರ್, ಇಲ್ಲಿ ಹಾಗಾದ್ರೆ ಅಂದ್ರೆ ತಾಸೆಯ ಕೋಲನ್ ಅಂದ್ರೆ ಹುಲಿವೇಷಕ್ಕೆ ಬಳಸುವಂತ ತಾಸೆಯ ಕೋಲನ್ನ ಅವರು ಕಿತ್ತುಕೊಂಡ್ರೆ ಬಿಸಾಡಿದಾರ? ಅಂದ್ರೆ ಬಿಸಾಡಿ ಬಿಟ್ರು ಅಂದ್ರೆ ಹೇಗೆ ಅದು? ಹೌದು, ಅದನ್ನ ಕಿತ್ತುಕೊಂಡು ಪೊಲೀಸ್ ಸ್ಟೇಷನ್ ಆವರಣದ ಒಳಗೆ ಬಿಸಾಡಿದ್ರು. ಓಹೋ. ಅಂದ್ರೆ ಸೌಂಡ್ ಜಾಸ್ತಿ ಆಯ್ತು ಅಲ್ಲ? ಸೌಂಡ್ ಜಾಸ್ತಿ ಅಂತ ಹೇಳಲಿಕ್ಕೆ ಆಗಲ್ಲ, ತಾಸೆಯ ಪೆಟ್ಟಿರುವಂತದ್ದು ಅಷ್ಟೇ. ಸೊ ಹಾಗಿದ್ದಾಗ ಅದನ್ನ ಸೌಂಡ್ ಜಾಸ್ತಿ ಅಂತ ಹೇಳಲಿಕ್ಕೆ ಅದಕ್ಕೇನು ಇದು ಎಲೆಕ್ಟ್ರಿಕಲ್ ಡಿವೈಸ್ ಇರಲ್ಲ, ಅದು ನೇರವಾಗಿ ಮಾನವನೇ ಅದನ್ನ ಬಳಕೆ ಮಾಡಬೇಕು. ಜೊತೆಗೆ ಅದಕ್ಕೆ ತಾಸೆಯ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಧಾರ್ಮಿಕ ಹಿನ್ನೆಲೆ ಇದೆ ಅದರದೇ ಆಗಿರುವಂಥದ್ದು. ಜೊತೆಗೆ ನಾವು ತಾಸೆನ ಬಳಕೆ ಮಾಡುವಂಥದ್ದು ದೈವದ ಕೆಲಸಗಳಿಗೆ ಅಲ್ಲಿ ಅಥವಾ ನಾವು ಹುಲಿವೇಷದ ವಿಚಾರಗಳಿಗೆ. ಸೊ ಅದನ್ನು ತೆಗೆಯುವಾಗಲೂ ಕೂಡ ಅದೇ ರೀತಿ ಪೂಜೆಯನ್ನ ಮಾಡಿ ಬಳಕೆ ಮಾಡುವಂಥದ್ದು. ಜೊತೆಗೆ ಅದನ್ನು ಇಡುವಾಗಲೂ ಕೂಡ ಬಳಕೆ ಮಾಡುವಾಗ ಕೂಡ ಅಷ್ಟೇ ಪಾವಿತ್ರತೆಯಿಂದ ನಾವು ಬಳಕೆ ಮಾಡ್ತೀವಿ. ಕೋಲಿಗೂ ಕೂಡ ಅಂತದೇ ಆಗಿರುವಂತಹ ಸ್ಥಾನವನ್ನ ಮರ್ಯಾದೆಯನ್ನ ಕೊಡ್ತೀವಿ ಅಂತ ಬಂದಾಗ ಈ ರೀತಿ ಬಿಸಾಡುವಂಥದ್ದು ನಿಜವಾಗ್ಲೂ ದುರಂತ. ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಜಾನಪದದ ಬಗ್ಗೆ ತುಳುನಾಡಿನಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಅವರು ಯಾರೇ ಆಗಿರ್ಲಿ, ಪೊಲೀಸರು ದಯಮಾಡಿ
ಆ ಬಗ್ಗೆ ಗಮನವನ್ನ ವಹಿಸಲೇಬೇಕಾಗುತ್ತೆ. ಯಾಕಂದ್ರೆ ಒಂದು ಸಂಸ್ಕೃತಿ, ಆಚಾರ ವಿಚಾರ, ಧಾರ್ಮಿಕತೆಯ ಮೇಲೆ ಯಾವತ್ತೂ ಕೂಡ ನಂಬಿಕೆಗಳ ಮೇಲೆ ಘಾಸಿ ಆಗ್ಲೇಬಾರ್ದು. ಇದು ನಿಜವಾಗ ಕೂಡ ಬಹಳಷ್ಟು ಬೇಸರ ತರುವಂತಹ ಸಂಗತಿ. ಸರ್, ಈಗ ಇದು ಆಗಿರುವಂತದ್ದು ಹಬ್ಬಕ್ಕ ವೃತ್ತದ ಹತ್ರ, ಸರ್ಕಲ್ ಹತ್ರ. ಹೌದೌದು, ಹಬ್ಬಕ್ಕ ವೃತ್ತದ ಹತ್ರ ಆಗಿದೆ. ಒಂದು 15 ಟ್ಯಾಬ್ಲೋ ಇತ್ತು. 15 ಟ್ಯಾಬ್ಲೋದಲ್ಲಿ 12 ಟ್ಯಾಬ್ಲೋ ಮುಂದಕ್ಕೆ ಸಾಗಿತ್ತು. ಮತ್ತೆ 3 ಟ್ಯಾಬ್ಲೋ ಮತ್ತು ಶಾರದೆ ವಿಗ್ರಹ ಮಾತ್ರ ಇತ್ತು. ಅಲ್ಲಿ ಬಾಕಿದು ಎದುರು ಹೋಗಿ ಆಗಿತ್ತು. ಮತ್ತೊಂದು ಏನಂದ್ರೆ ಇದೇ ಸಂದರ್ಭದಲ್ಲಿ ಉಚ್ಚಿಲ ಮಂಗಳಾದೇವಿ ಮತ್ತು ಕುದ್ರೋಳಿಯ ಶಾರದೆಯು ಎಲ್ಲ ಮೈಕ್ಗಳನ್ನ, ತಾಸೆಗಳನ್ನ, ಶಬ್ದಗಳೊಂದಿಗೆ ಮೆರವಣಿಗೆ ಸಾಗ್ತಾ ಇತ್ತು. ಆದ್ರೆ ಉಳ್ಳಾಲದಲ್ಲಿ ಮಾತ್ರ ಒಂದು ಅಘೋಷಿತವಾದಂತಹ ಒಂದು ತುರ್ತು ಪರಿಸ್ಥಿತಿಯ ಒಂದು ನೆನಪಿಸುವ ಒಂದು ಕರಾಳ ರಾತ್ರಿ ನಿನ್ನೆ ಆಯಿತು. ಬೇರೆ ಕಡೆ ಉಳ್ಳಾಲದಿಂದ ಮಂಗಳದೇವಿ ಕೇವಲ 9 ಕಿಲೋಮೀಟರ್ ದೂರ ಇರುವುದು. ಮಂಗಳದೇವಿಯಲ್ಲಿ ಮೆರವಣಿಗೆ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇತ್ತು, ಕುದ್ರೋಳಿಯಲ್ಲಿ ಸಾಗ್ತಿತ್ತು. ಅಲ್ಲಿಂದ ಉಚ್ಚಿಲದಲ್ಲಿ ಕೂಡ ಯಾವುದೇ ಗೊಂದಲ ಇಲ್ಲ. ಅದೇ ಮೈಕ್ ಆಗ್ಲಿ, ತಾಸೆ ಆಗ್ಲಿ ಎಲ್ಲ ಆಗಿಕೊಂಡು ಮುಂದೆ ಹೋಗ್ತದೆ. ಆದ್ರೆ ಉಳ್ಳಾಲದಕ್ಕೆ ಮಾತ್ರ ಯಾಕೆ ಹೀಗೆ ಮಾಡಿದ್ರು ಒಂದು ಯಕ್ಷ ಪ್ರಶ್ನೆ ಅಲ್ವಾ. ಈಗ ಪೊಲೀಸರ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಎಷ್ಟು 3 ಜನರ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು ಹಾಗಾದ್ರೆ? ಯಾರ ಕರ್ತವ್ಯಕ್ಕೂ ಅಡ್ಡಿಪಡಿಸಿಲ್ಲ. ಈಗ ಗುಂಪಲ್ಲಿ ನಾವೊಂದು 10, 20, 30 ಜನ ಇರುವಾಗ ನಮ್ಮಲ್ಲಿರುವ ಒಬ್ಬನನ್ನ ಎತ್ತಿಕೊಂಡು ಹೋಗುವಾಗ ಮತ್ತೊಬ್ಬ ಅವರಲ್ಲಿರುವಂತ ಮತ್ತೆ ಕೆಲವರು ಸ್ವಲ್ಪ ಗೊಂದಲಕ್ಕೀಡಾಗುವುದು ಹೊರತು ಯಾವ ಕರ್ತವ್ಯಕ್ಕೂ ಕೂಡ, ಯಾರ ಕರ್ತವ್ಯಕ್ಕೂ ಕೂಡ ಅಡ್ಡಿಪಡಿಸಿಲ್ಲ. ಇದು ಸತ್ಯ. ನವರಾತ್ರಿಯ ದಿವಸ ನಡೆದಂತ ಘಟನೆ ಯಾರಿಗೂ ಅಡ್ಡಿಪಡಿಸಿಲ್ಲ. ಅವರು ಉಳಿದುಕೊಂಡು ಹೋಗುವಾಗ ಅದನ್ನು ಕಾಲರ್ ಪಟ್ಟಿ ಇಟ್ಕೊಂಡು 100 ಜನರ ನಡುವಲ್ಲಿ ಎಳೆದುಕೊಂಡು ಅಮಾನುಷವಾಗಿ ಎಳೆದುಕೊಂಡು ಹೋಗುವಾಗ ಅವರ ಒಟ್ಟಿಗಿರುವಂತ ಅವರ ಸ್ನೇಹಿತರಿಗೆ ಅವರಿಗೆ ಬೇಸರ ಆಗುವುದು, ಸಿಟ್ಟು ಬರುವುದು ಅದು ಸಾಮಾನ್ಯ. ಓಕೆ, ಈಗ ಸರ್, ಈಗ ನೋಡಿ, ಅಲ್ಲಿ 3 ಬಂಧನ ಮಾಡಲಾಗುತ್ತೆ. ಅದಕ್ಕೋಸ್ಕರ ತಾವುಗಳು ನಾವು ಇನ್ನು ಮುಂದೆ ಪ್ರೊಸೆಷನ್ ಅಂದ್ರೆ ಮುಂದೆ ಕಂಟಿನ್ಯೂ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಾವುಗಳು ನಿಲ್ಲಿಸ್ತೀರಿ. ಸೊ ಆ ಸಂದರ್ಭ ಮಾತುಕತೆ ಆಗುತ್ತೆ. ಅಲ್ಲಿ 2 ಕೊನೆಯದಾಗಿ ಬಿಡುಗಡೆ ಮಾಡ್ತಾರೆ, 1 ಸ್ಟೇಷನ್ ಅಲ್ಲಿ ಇರಿಸಲಾಗುತ್ತೆ. ಹೌದಾ, ಈ ರೀತಿ ಆಗಿರುವಂತದ್ದು? ಹೌದು, ಅದರಲ್ಲಿ ಏನಾಗಿದೆ ಅಂದ್ರೆ 3 ಎತ್ಕೊಂಡು ಹೋಗಿದ್ದಾರೆ. ಅದೇ ಕುತ್ತಿಪಟ್ಟಿಗೆ ಹೇಳಿಕೊಂಡು ಹೋಗಿದ್ದಾರೆ. ಅದು ಕೂಡ ಪೊಲೀಸರು ಹೇಗೆ ಕರ್ಕೊಂಡು ಹೋಗ್ತಾರಂತ ಸಾಮಾನ್ಯರಿಗೆ ಎಲ್ಲರೂ ಗೊತ್ತಿರೋದು. ಅದು ಬಿಡಿಸಿ ಹೇಳ್ಬೇಕಂತಿಲ್ಲ. ಆದ್ರೆ ಒಬ್ಬನ ಮೇಲೆ ಅದರಲ್ಲಿ ಅದು ಯಾವುದೋ ಒಂದು ಚೆಂಬುಗುಡ್ಡೆ, ಉಳ್ಳಾಲದಿಂದ ಸುಮಾರು 5 ಕಿಲೋಮೀಟರ್ ದೂರದ ಒಬ್ಬ ವ್ಯಕ್ತಿ ಈ ದಸರಕ್ಕೆ ಎಲ್ಲ ಕಡೆಯಿಂದ ಬರ್ತಾರೆ, ಕೇವಲ ಉಳ್ಳಾಲದ ಪರಿಸರದವರು ಮಾತ್ರ ಅಲ್ಲ. ಆ ವ್ಯಕ್ತಿಯ ಕೆಲವು ಹಿನ್ನೆಲೆ ಅವರದು ಸ್ವಲ್ಪ ಅವರ ಮೇಲೆ ಕೇಸ್ ಇದೆ ಅಂತ ಹೇಳಿದಕ್ಕೆ ಅವರನ್ನ ಕೂರಿಸಿದ್ದಾರೆ. ಕೂರಿಸಿ ಈಗ ಕೋರ್ಟ್ಗೆ ಅವರನ್ನ ಇವತ್ತು ಹಾಜರುಪಡಿಸಲಾಗಿದೆ. ಮತ್ತೆ ಯಾರ ಮಾತಾಡಿ DCP ಅವರು ಮತ್ತೆ ACP ಒಳ್ಳೆ ಸಹಕಾರ ಕೊಟ್ಟರು, ಇಲ್ಲ ಅಂತ ಹೇಳ್ಬಾರ್ದು. ಯಾರು ಒಬ್ಬರು ಮಾಡಿದ್ದು ACP DCP ಅವರು ಒಳ್ಳೆ ಸಹಕಾರ. ಪಾಪ DCP ಲಾ ಅವರು ತುಂಬಾ ಚೆನ್ನಾಗಿ ಅದನ್ನು ಇದು ಮಾಡಿದ್ರು, ಇಲ್ಲ ಅಂತ ಹೇಳ್ಬಾರ್ದು. ಎಲ್ಲರನ್ನು ದೂರ ಹಾಕಬಾರ್ದು. ಯಾರೋ 1-2 ಮಾಡಿದ ಅಧಿಕಾರಿಗಳು ಮಾಡಿದ ಅಂತ ತೊಂದರೆ. ಇದು ಡಿಪಾರ್ಟ್ಮೆಂಟ್ ಅನ್ನು ಯಾವಾಗಲೂ ನಾವು ದೂರಬಾರ್ದು. ಅವ್ರು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರು. ಅವ್ರು ಒಳಗೆ ಕೊಂಡೋದ ಮೇಲೆ ಹೊರಗೆ ಕೊಂಡೋಗುವಾಗ ಅವರದೇ ಆದಂತಹ ಕೆಲವು ನಿಯಮಾವಳಿಗಳು ಇರ್ತದೆ. ಆ ನಿಯಮಾವಳಿ ಆಗುವಾಗ ಸಾಧಾರಣ 5 ಗಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎದುರಲ್ಲಿ ಮೆರವಣಿಗೆ ನಿಲ್ಲಿಸಬೇಕಾಯಿತು. ಯಾಕಂದ್ರೆ ಆಯೋಜಕರು ಹೋಗಿ ಅಂತ ಹೇಳಿದ್ರು ಕೂಡ ಅಲ್ಲಿ ಸೇರಿದಂತ ಸಾವಿರಾರು ಜನರು ನಮ್ಮ ನಡುವೆ ಅಮಾನುಷವಾಗಿ ಒಬ್ಬ ಭಕ್ತನನ್ನು ಕರ್ಕೊಂಡು ಹೋಗುವಾಗ ನಾವು ಅವರನ್ನು ಬಿಟ್ಟು ಮುಂದೆ ಹೇಗೆ ಹೋಗೋದು ಎನ್ನುವ ಅವರದು ಕೂಡ ಒಂದು ಕಡೆಯಿಂದ ಅದು ಸರಿ ಅಂತ ಅನಿಸ್ತದೆ. ಅಧಿಕಾರಿಗಳು ಅವರದು ಸರಿ ಹೇಳುವಾಗ ಈ ಕಡೆ ಇವರು ಕೂಡ ಸರಿ ಅಂತ ಹೇಳುವುದು ಸಾಮಾನ್ಯವಾಗಿ ಅದು ಇರೋದು. ಆ ರೀತಿಯಾಗಿ ಸ್ವಲ್ಪ ಮಾತುಕತೆಯಾಗಿ ಯಾರು ಯಾವುದರಲ್ಲಿ ಇಲ್ಲದ ವ್ಯಕ್ತಿಗಳನ್ನು ಸುಮ್ಮನೆ ಮತ್ತೊಮ್ಮೆ ಇದನ್ನು ಅವರ ಮೇಲೆ ಕೇಸ್ ಹಾಕಿ ಮಾಡುದು ಬೇಡ. ಒಳ್ಳೆಯ ಯುವಕರು, ಪಾಪ ಏನು ಗೊತ್ತಿಲ್ಲದವರು ಮೆರವಣಿಗೆಯಲ್ಲಿ ಬಂದವರು, ಅವರು ಏನು
ನಾವು ಖುದ್ದಾಗಿ ನೋಡಿದ್ದು, ಕಣ್ಣೀರು ಹಾಕ್ತಿದ್ರು. ನಾವು ಪೊಲೀಸ್ ಸ್ಟೇಷನ್ನಲ್ಲಿ ತಿರುಗಿ ಕೂಡ ನೋಡದವರು, ಮೆರವಣಿಗೆಯಲ್ಲಿ ಬಂದಕ್ಕೆ ತಪ್ಪಿಗೆ ನಮ್ಮನ್ನು ಹುಡ್ಕೊಂಡು ಬಂದದಂತ ಕಣ್ಣೀರು ಹಾಕ್ತಾ ಇದ್ರು. ಅದು ಮೇಲಾಧಿಕಾರಿಗಳ ಗಮನಕ್ಕೂ ಬಂತು. ಅವ್ರು ಸತ್ಯ ಹೇಳುದಂತ ಹೇಳಿ ನಮ್ಮದು ಕೂಡ ವಾದ ಕೂಡ ಸರಿ ಇತ್ತಂತ ಹೇಳಿ ಇಬ್ಬರನ್ನ 5:30 ಗಂಟೆಗೆ ಬಿಟ್ರು. ಆಮೇಲೆ ಬಿಟ್ಟ ಮೇಲೆ ಮೆರವಣಿಗೆ ಶುರುವಾಯಿತು. ಓಕೆ ಓಕೆ ಸರ್. ಈಗ ಇದು ಆಗಿರುವಂತಹ ಘಟನೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಏನಂತ ಹೇಳಿದ್ರೆ ಒಂದ್ ಕಡೆ ನಮ್ಗೆ ಬಹಳಷ್ಟು ಬೇಸರ ತಂದಿರುವಂತದ್ದು ಒಂದು ಹುಲಿವೇಷದ ತಾಸೆಯ ಒಂದು ಕೋಲನ್ನ ಕಿತ್ತುಕೊಂಡು ಬಿಸಾಡಿರುವಂತಹ ಘಟನೆ. ನಿಜವಾಗ್ಲೂ ಕೂಡ ಇದು ನಿಜವೇ ಆಗಿದೆ. ತುಂಬಾ ಬಹಳಷ್ಟು ದುರಂತಕರ ಆಗಿರುವಂತಹ ಘಟನೆ ಇದು. ಈ ರೀತಿ ಆಗ್ಬಾರ್ದಿತ್ತು. ಆದದ್ದೇ. ಓಕೆ ಎನಿವೇ ಸರ್. ಅಲ್ಲ ಹೌದು. ಓಕೆ. ಯಾಕಂದ್ರೆ ನೀವೇ ಬಹುಶಃ ನೀವೇ ಹೇಳಿದ್ರಿ, ನೀವೇ ಆ ಕೋಲನ್ನ ಏನೋ ಕಲೆಕ್ಟ್ ಮಾಡಿದೆ ಅನ್ನುವಂಥದ್ದು ತಾವು ಹೇಳ್ತೀರಿ. ಬಟ್ ಸ್ಟಿಲ್ ನಮ್ಗಳಿಗೆ ನಂಬಕ್ಕಾಗಲ್ಲ. ಯಾಕಂದ್ರೆ ಈ ರೀತಿ, ಯಾಕಂದ್ರೆ ಇಲ್ಲಿಗೆ ಬರುವಂತ ಪೊಲೀಸರು ಅಥವಾ ಯಾರೇ ಆಗಿರ್ಲಿ ಈ ಇಲ್ಲಿಯ ನೆಲದ ಒಂದು ಭಾಷೆಯನ್ನ ಜೊತೆಗೆ ಇಲ್ಲಿಯ ಜನಪದ ಸಂಸ್ಕೃತಿಯನ್ನ ಆಚಾರ ವಿಚಾರಗಳನ್ನೆಲ್ಲವೂ ಕೂಡ ತಿಳಿದುಕೊಂಡಿರ್ತಾರೆ. ಅದು ಇಲ್ಲಿ ಅಂತಲ್ಲ, ಪ್ರತಿಯೊಂದು ಕಡೆಯಲ್ಲಿ ಕೆಲಸ ಮಾಡುವಂಥದ್ದು ಪ್ರತಿಯೊಬ್ಬರು ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಿರ್ಲಿ ಆ ಒಂದು ನೆಲದ ಭಾಷೆ ಸಂಸ್ಕೃತಿ ಆಚಾರ ವಿಚಾರವನ್ನು ತಿಳಿದುಕೊಳ್ಬೇಕು. ಎಲ್ಲೂ ಕೂಡ ಅದರ ಜನಪದ ಆಚಾರ ವಿಚಾರಗಳಿಗೆ ಧಕ್ಕೆ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ಈ ಒಂದು ಘಟನೆ ಆಗಿದ್ರೆ ಬಹಳಷ್ಟು ಖಂಡನೆ, ತಪ್ಪದು, ಆಗ್ಬಾರ್ದಿತ್ತು ಅಟ್ ಎನಿ ಕಾಸ್ಟ್. ಜೊತೆಗೆ ತಾವು ಹೇಳ್ತಾ ಇದ್ರಿ ಟ್ಯಾಬ್ಲೋದ ಧ್ವನಿವರ್ಧಕ ವಿಚಾರವಾಗಿ ಅಲ್ಲೂ ಕೂಡ ಯಾವುದೇ ರೀತಿಯ ಸಿನಿಮೀಯವಾದಂತಹ ಹಾಡುಗಳಿಲ್ಲ, ಭಜನೆಯ ಹಾಡುಗಳನ್ನ ಹಾಕಿದ್ರೆ ಅನ್ನೋದು ಕೂಡ ಮಾಡಿರುವಂತದ್ದು ಕೂಡ ಗೊತ್ತಿಲ್ಲ. ನಿಜವೂ ಕೂಡ ದುರಂತ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಇದರ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ನಮ್ಮ ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರ್ಬೋದು, ಜೊತೆಗೆ ನಮ್ಮ SP ಆಗಿರ್ಬೋದು, ಜೊತೆಗೆ ನಮ್ಮ ಜಿಲ್ಲೆಯ ನಮ್ಮ ಈ ಭಾಗದ ಅಂದ್ರೆ ನಿಮ್ಮ ಶಾಸಕರು ಆ ಭಾಗದಲ್ಲಿ ಉಳ್ಳಲದಲ್ಲಿ UT ಖಾದರ್ ಅವರು, ನಮ್ಮ ಸ್ಪೀಕರ್ ಅವರು UT ಖಾದರ್ ಅವರು ಕೂಡ ಅವರ ಗಮನಕ್ಕೂ ಕೂಡ ಬಂದಿದೆ ಈ ವಿಚಾರ. ಸೊ ಹಾಗಿದ್ದಾಗ ಅವರು ಕೂಡ ಇದಕ್ಕೆ ಸರಿಯಾಗಿರುವಂತಹ ನ್ಯಾಯ ಒದಗಿಸುವಂತ ಕೆಲಸವನ್ನ ಇನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಜೊತೆಗೆ ಇಂತಹ ಘಟನೆಗಳು ಮತ್ತೆ ನಮ್ಮ ಕರಾವಳಿ ಭಾಗದಲ್ಲಿ, ಮತ್ತೆ ನಮ್ಮ ತುಳುನಾಡಿನಲ್ಲಿ ಮರುಕಳಿಸಬಾರದು. ನೋ ಡೌಟ್ ಮರುಕಳಿಸಲೇಬಾರದು. ಇದು ಇಲ್ಲಿಗೆ ಕೊನೆ ಆಗ್ಬೇಕು ಅನ್ನೋದು ನಮ್ಮ ಒಂದು ಆಶಯ. ಥ್ಯಾಂಕ್ ಯು ಸರ್ ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದಕ್ಕೆ. ಎಸ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು.